ಉಳ್ಳಾಲದ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಕೆಸಿ ರೋಡ್ ಶಾಖೆಯ ದರೋಡೆ ನಡೆದು 5.5 ತಿಂಗಳ ಬಳಿಕ ದರೋಡೆಕೋರರಿಂದ ವಶಪಡಿಸಿಕೊಂಡಿದ್ದ 13.5 ಕೋಟಿ ರೂಪಾಯಿ ಮೌಲ್ಯದ ಸುಮಾರು 18 ಕೆಜಿ 306.302 ಗ್ರಾಂ ತೂಕದ ಚಿನ್ನಾಭರಣವನ್ನು ನ್ಯಾಯಾಲಯದ ಆದೇಶದಂತೆ ಬ್ಯಾಂಕ್ ಕೆಸಿ ರೋಡ್ ಶಾಖೆಯ ಮ್ಯಾನೇಜರ್ ಮತ್ತು ಗೋಲ್ಡ್ ಅಪ್ರೈಸರ್ ಸಮ್ಮುಖದಲ್ಲಿ ಪೊಲೀಸ್ ಅಧಿಕಾರಿಗಳು ಹಸ್ತಾಂತರಿಸಿದರು. ಬ್ಯಾಂಕ್ನ ಕೆಸಿ ರೋಡ್ ಶಾಖೆಯಲ್ಲಿ ಹಾಡಹಗಲೇ ರಿವಾಲ್ವರ್ ತೋರಿಸಿ ಚಿನ್ನಾಭರಣ ಮತ್ತು ನಗದು ಹಣದೊಂದಿಗೆ ಮುಂಬೈ ಮೂಲದ ತಮಿಳುನಾಡಿನ ದರೋಡೆಕೋರರ ತಂಡ ದರೋಡೆಯನ್ನ ಮಾಡಿ ತಮಿಳುನಾಡಿನ ತಿರುನಲ್ವೇಲಿಗೆ ಪರಾರಿಯಾಗಿತ್ತು. ದರೋಡೆ ಪ್ರಕರಣವನ್ನ ಭೇದಿಸಿದ್ದ ಮಂಗಳೂರು ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಆರೋಪಿಗಳಾದ ತಮಿಳುನಾಡು ಮೂಲದ ಮುರುಗೊಂಡಿ ತೇವರ್ ಯಾನೆಕುಮಾರ್, ಕಣ್ಣನ್ಮಣಿ, ಎಂ ಷಣ್ಮುಗ ಸುಂದರಂ, ಸ್ಥಳೀಯ ಸೂತ್ರಧಾರಿಗಳಾದ ಶಶಿ ತೇವರ್ಯಾನೆ, ಭಾಸ್ಕರ ಬೆಳ್ಚಪ್ಪಾಡ ಮತ್ತು ಮೊಹಮ್ಮದ್ ನಜೀರ್ನನ್ನು ವಶಕ್ಕೆ ತೆಗೆದುಕೊಂಡು ಅವರಿಂದ ದರೋಡೆ ಮಾಡಿದ್ದ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು. ಪೊಲೀಸರು ತನಿಖೆ ನಡೆಸಿ ಆರೋಪಿಗಳ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದ್ರು. ಇದೀಗ ಸ್ವಾಧೀನಪಡಿಸಿಕೊಂಡ 18 ಕೆಜಿ 360.302 ಗ್ರಾಂ ತೂಕದ ಚಿನ್ನಾಭರಣವನ್ನು ದೂರುದಾರರಾದ ಬ್ಯಾಂಕ್ನ ಪ್ರಬಂಧಕ ವಾಣಿ ಅವರಿಗೆ ಬ್ಯಾಂಕ್ನ ಅಪ್ರೈಸರ್ ಅವರ ಸಮ್ಮುಖದಲ್ಲಿ ತೂಕ ಮಾಡಿ ಪೊಲೀಸರು ಚಿನ್ನಾಭರಣವನ್ನು ಹಸ್ತಾಂತರ ಮಾಡಿದರು.